ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆ ಸ್ಪೆಷಲ್. ಯಾಕೆ ಅಂತ ಹೇಳಿದರೆ, ಇವತ್ತಿನ ಈ ಸಂಚಿಕೆ 800th ಎಪಿಸೋಡ್. ಸೊ 8 ಸೆಂಚುರಿಯನ್ನು ಹೊಡೆದಿದ್ದೀವಿ. ಹಾಗೆಯೇ ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದರೆ, ನಾನು ಅಡುಗೆ ಮಾಡ್ತಾಯಿದ್ದೀನಿ. ಯಾವಾಗಲೂ ಯಾರಾದರೂ ಅತಿಥಿಗಳು ಬಂದು ಅಡುಗೆ ಮಾಡ್ತಾಯಿದ್ರು. ಸೊ ಎಲ್ಲರ ಕೈ ರುಚಿ ನಾನು ನೋಡಿದ್ದೀನಿ. ಇವತ್ತು ನನ್ನ ಕೈ ರುಚಿ ನೀವು ನೋಡಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಮತ್ತೊಂದು ಸ್ಪೆಷಲ್ ಡಿಶಸನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಸ್ಪೆಷಲ್ ಡಿಶ್ ಏನು ಅಂತ ಹೇಳಿದರೆ, ಗಾದ್ರೆ ಪ್ರೀಮಿಯಂ ಸೀ ಫುಡ್. ಇವರ ಸೀ ಫುಡ್ಡನ್ನು ಬಳಸ್ಕೊಂಡು, ಇದರಲ್ಲೂ ಕೂಡ ಕ್ರ್ಯಾಬ್ ಕ್ಲಾ ಅಂತ ಬೇರೆ ಬೇರೆ ಇದರಲ್ಲಿ ಪ್ಯಾಕೆಟ್ಸ್ ಬರುತ್ತೆ, ರೆಡಿ ಟು ಈಟ್. ಸೊ ಹಾಗೇ ಫ್ರೈ ಮಾಡ್ಕೊಂಡು ತಿನ್ಬೋದು. ಬಟ್ ಹಾಗೆ ಫ್ರೈ ಮಾಡ್ಕೊಂಡು ತಿಂದರೆ ಯಾವಾಗಲೂ ಸೇಮ್ ಅಂತ ಅನಿಸಿದ್ರೆ ಸ್ವಲ್ಪ ಅದರಲ್ಲೂ ಡಿಫ್ರೆಂಟ್ ಬೇಕಲ್ವಾ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಡಿಶಸನ್ನು ಕೂಡ ಮಾಡ್ಬೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಡುಗೆ ಶುರು ಮಾಡೋಣ. ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥ ಡಿಶ್ ಕ್ರ್ಯಾಬ್ ರೈಸ್. ಸೊ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ. ಸೊ ಹೇಳ್ಕೊಡ್ತೀನಿ, ಶುರು ಮಾಡೋಣ. ಸೊ ಫಸ್ಟ್ ಏನು ಅಂತ ಹೇಳಿದರೆ, ನಾವು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಣ. ಯಾಕೆ ಹೇಳ್ತೀನಿ, ಯಾಕೆ ಅಂತ ಹೇಳಿ. ಸೊ ಆಯಿಲ್ ಅಂತ ಹೇಳಿದರೆ ಯಾವಾಗಲೂ ಹೇಳ್ತೀನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ. ಹೆಲ್ದಿ ಟೇಸ್ಟಿ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಯಾರೂ ಕೂಡ ಇದನ್ನು ಸೇವಿಸ್ಬೋದು. ಸೊ ಎಲ್ರಿಗೂ ಕೂಡ ಉತ್ತಮವಾದಂಥ ಒಂದು ಎಣ್ಣೆ. ಸೊ ಇದು ಡೀಪ್ ಫ್ರೈ ಯಾವ್ದು ಮಾಡೋದು? ಎಸ್, ಟಂಟಡನ್. ಸೊ ಗಾದ್ರೆ ಅವರ ಕ್ರ್ಯಾಬ್ ಕ್ಲಾ ನಾನು ತಗೊಂಡಿದ್ದೀನಿ, ಅಮೃತ್ಸರಿ. ಸೊ ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಹಾಗೆಯೇ ಸ್ಟಿಕ್ಸ್ ಇದೆ ಕ್ರ್ಯಾಬ್ದು. ನಾನಂತೂ ತಗೊಂಡಿರುವಂಥದ್ದು ಇದು ರೆಡಿ ಟು ಈಟ್. ಇದನ್ನು ಹಾಗೆಯೇ ನೀವು ಡೀಪ್ ಫ್ರೈ ಮಾಡಿಕೊಂಡು ಕೂಡ ಸೇವಿಸ್ಬೋದು, ಅಥವಾ ಸೊ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಲ್ಲ ಆ ಥರ ಕೂಡ ನೀವು ಮಾಡಿಕೊಂಡು ಟೇಸ್ಟ್ ನೋಡ್ಬೋದು. ಸೊ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಹೆಲ್ದಿ, ಹೈಜೀನಿಕ್ ಆಗಿ ಪ್ಯಾಕ್ಡ್ ಇದೆ. ಸೊ ಟೆನ್ಷನ್ ಫ್ರೀ, ಹಾಗೆಯೇ ಹೆಲ್ದಿ ಆಗಿರುತ್ತೆ. ಸೊ ಏನೂ ಕಂಟ್ಯಾಮಿನೇಟೆಡ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಇದರಲ್ಲೇ ಎಲ್ಲ ಇದೆ. ಎಣ್ಣೆ ಬಿಸಿ ಆಗೋವರೆಗೂ ನೋಡಿ. ಕ್ರ್ಯಾಬ್ ಕ್ಲಾ ಅಮೃತ್ಸರಿ. ಸೊ ಇದರಲ್ಲಿ ಇದು ಲೋ ಫ್ಯಾಟ್ ಇರುವಂಥದ್ದು, ಇದರಲ್ಲೂ ಕೂಡ ತೀರಾ ಲೋ ಫ್ಯಾಟ್. ಸೊ ನಾವು ಹೆಚ್ಚಾಗಿ ಅಂದ್ಕೊಳ್ತೀವಿ ಇಂಥದ್ದೆಲ್ಲ ಪ್ರಾಡಕ್ಟ್ ತಿಂದರೆ ಸೊ ನಾವು ಊದ್ಬಿಡ್ತೀವಿ ಅಂತ. ಖಂಡಿತವಾಗ್ಲೂ ಇಲ್ಲ. ಸೊ ಇದರಲ್ಲಿ ಅಂಥ ಏನೂ ಟೆನ್ಷನ್ ಇಲ್ಲ. ಸೊ ವೆರಿ ಲೋ ಫ್ಯಾಟ್. ನಾನು ಟ್ರೈ ಮಾಡಿದ್ದೀನಿ, ಹಾಗಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಟೇಸ್ಟಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಥವಾ ಇಮಿಡಿಯೇಟಾಗಿ ಏನಾದರೂ ಮಾಡಿಕೊಡ್ಬೇಕು ಅಂದರೆ ತಕ್ಷಣ ಇದು ಪ್ಯಾಕೆಟ್ ಕಟ್ ಮಾಡಿ, ಫ್ರೈ ಮಾಡಿ, ಹಾಗೆ ಸರ್ವ್ ಮಾಡಿ. ಸೊ ಸಾಸ್ ಅಥವಾ ಏನಾದರೂ ಮೈನೀಸ್ ಡಿಪ್ ಜೊತೆ ಕೂಡ ಇದನ್ನು ನೀವು ಸರ್ವ್ ಮಾಡ್ಬೋದು. ಸೊ ವೆರಿ ಟೇಸ್ಟಿ. ಇದರಲ್ಲೂ ಕೂಡ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಸೊ ಕ್ರ್ಯಾಬ್ ಕ್ಲಾ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಫುಲ್ಲಿ ಮ್ಯಾರಿನೇಟೆಡ್. ಸೊ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಹಾಗೆಯೇ ಕ್ಲಾಸ್ ಅದರಲ್ಲಿ ಹಾಗೆ ಇದೆ, ಹಿಡ್ಕೊಂಡು ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ಬೋದು. ತುಂಬ ದೊಡ್ಡದಾಗಿದೆ. ಸೊ ಒಂದು ಪ್ಯಾಕೆಟ್ ನೀವು ಒಂದು ಸರಿ ತೆಗೆದ್ರೆ 3-4 ತೆಗೆದ್ರೂ ಸಾಕು. ಅಂದರೆ ಫುಲ್ ಹೆಲ್ದಿಯಾಗಿದೆ. ಆ್ಯಂಡ್ ಕ್ವಾಂಟಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರೈಸ್ ಕೂಡ ತುಂಬ ಕಮ್ಮಿ. ಎಸ್. ಸೊ
ಸೊ ಇವತ್ತು ನಾವು ಮಾಡುವಂಥ ಡಿಶ್ಗೆ ಇಷ್ಟು ಸಾಕು. ಸೊ ಟಿ ವಿ ನೋಡ್ತಾ ಇರುವಾಗ ಏನಾದರೂ ಬೇಕು, ಹಾಗೆ ಸ್ಪೈಸಿ ತಿನ್ನಬೇಕು ಅಂದರೆ ಅಮೃತ್ಸರಿ ಇದಂತೂ. ಸೊ ಅಮೃತ್ಸರಿ ಯಾವುದೇ ನಾವು ಪಂಜಾಬಿ ಡಿಶಸ್ ನಾವು ಹೇಳಬೇಕು ಅಂದರೆ ಸ್ಪೈಸಿ ಆಗಿರುತ್ತೆ. ಸೊ ಇದು ಕೂಡ ಸ್ಪೈಸಿ ಆಗಿದೆ, ಸ್ವಲ್ಪ ಬ್ಲ್ಯಾಂಡ್, ಇನ್ನೂ ಸ್ವಲ್ಪ ಬ್ಲ್ಯಾಂಡ್ ಆಗಿ ಬೇಕು ಅಂತಿದ್ರೆ ಇದರಲ್ಲೂ ಕೂಡ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಆಗಲೇ ಹೇಳಿದ ಹಾಗೆ. ಸೊ ನನಗಂತೂ ತುಂಬ ಹಿಡಿಸ್ತು. ಯೂಶ್ವಲಿ ನಾನು ಕ್ರ್ಯಾಬ್ ತಿನ್ನೋಳಲ್ಲ, ಬಟ್ ಇದನ್ನು ಒಂದ್ಸರಿ ಟೇಸ್ಟ್ ನೋಡೋಣ ಅಂತ ಮಾಡಿದ್ದೆ. ಬಟ್ ತುಂಬ ಖುಷಿ ಆಯಿತು, ತುಂಬ ಖುಷಿ ಅನ್ನಿಸ್ತು. ಕೆಲಸನೂ ತುಂಬ ಕಮ್ಮಿ, ಏನಿಲ್ಲ, ಪ್ಯಾಕೆಟ್ ಹೊಡೆದು ಹಾಕಿ ಹಾಗೆಯೇ ಫ್ರೈ ಮಾಡಿ ಸೇವಿಸ್ತಾ ಇರಿ, ಎಲ್ಲ ಕೆಲಸ ಆರಾಮಲ್ಲ. ಸೊ ಗೆಸ್ಟ್ ಎಲ್ಲ ಬರುವಾಗ ಕ್ರ್ಯಾಬ್ ಇದು ಮಾರ್ಕೆಟಿಂದ ಹೋಗಿ ತಂದು ಮತ್ತೆ ನಾವು ಇದನ್ನು ಏನಾದರೂ ಮಾಡಬೇಕು ಅಂದರೆ ತುಂಬ ಕೆಲಸ. ಸೊ ಅಂಥ ಸಂದರ್ಭದಲ್ಲಿ ಕಷ್ಟ ಅನಿಸುತ್ತೆ. ಅರೋಮಾ ಸೂಪರ್ಬಾಗಿ ಬರ್ತಾ ಇದೆ. ಹಾಂ, ಸೊ ಫುಲ್ ಹೋಲ್ ಮೀಟ್ ಇದೆ. ಆ್ಯಂಡ್ ಗಾದ್ರೆ ಅವ್ರದ್ದು ಡಿಫ್ರೆಂಟ್ ಸೀ ಫುಡ್ ಇದೆ, ಸೀ ಫುಡ್ ರೆಸಿಪೀಸ್ ಇದೆ ಅದರಲ್ಲಿ. ಸೊ ಹಾಗೆ ಮಸಾಲ ಹಾಕಿ ಅದನ್ನು ಕೂಡ ಮ್ಯಾರಿನೇಟ್ ಮಾಡಿದಂಥ ಮಸಾಲ ಹಾಕಿ ಅದು ಕೂಡ ಇದೆ. ಅದನ್ನು ನೀವು ಹಾಗೆ ಫಿಶ್ ಫ್ರೈ ಮಾಡಿದ ಹಾಗೆ ಮಾಡ್ಕೊಳ್ಬೋದು. ಸೊ ಯೂಶ್ವಲಿ ಸಾಸೇಜಸ್ ನಾವು ಹೇಗೆ ಹೊರಗಡೆಯಿಂದ ತರ್ತೀವೋ ಅದೇ ರೀತಿ ಕ್ರ್ಯಾಬ್ದು ಸ್ಟಿಕ್ಸ್ ಇದೆ, ಅದನ್ನು ಕೂಡ ಬಳಸ್ಕೊಂಡು ನೀವು ಸ್ಯಾಲಡ್ಸ್ ಮಾಡ್ಬೋದು, ಡಿಫ್ರೆಂಟ್ ಇದು ಡಿಶಸ್ ಮಾಡ್ಬೋದು. ಎಲ್ಲ ಈಗಲೇ ರಿವೀಲ್ ಮಾಡಲ್ಲ. ಪ್ರತಿ ಶುಕ್ರವಾರ ಗಾದ್ರೆ ಅವರ ಪ್ರಾಡಕ್ಟನ್ನು ಇಟ್ಕೊಂಡು ನಾನು ನಿಮಗೆ ಹೊಸ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಸೊ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಸೊ ದಿಸ್ ಈಸ್ ರೆಡಿ. ಸೊ ಎವ್ರಿ ಫ್ರೈಡೇ ಕಾಯ್ತೀರಿ ಅಲ್ಲ? ಎಸ್, ಇಟ್ಸ್ ಡನ್. ನೋಡಿ ಎಷ್ಟು ಮಾತಾಡ್ತಾ ರೆಡಿ ಆಗೇ ಹೋಯ್ತು. ಸೊ ನೆಕ್ಸ್ಟ್ ಇನ್ನು ನಾವು ರೈಸ್ ಇದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇದನ್ನೊಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಸೊ ಈಗ ನಾವು ಮಾಡ್ತಾಯಿದ್ದೀವಿ ರೈಸ್. ಸೊ ಆಯಿಲ್ ಅಲ್ಲೇ ಇದೆ, ವೇಸ್ಟ್ ಮಾಡೋದು ಬೇಡ. ಸೊ ವಿಲ್ ಟೇಕ್ ಸಮ್ ಆಯಿಲ್. ಸೊ ಅದರ ಫ್ಲೇವರ್ ಕೂಡ ಸಿಗುತ್ತೆ, ಸೇಮ್ ಫ್ಲೇವರ್ಸ್. ಅಡುಗೆ ಮಾಡುವಾಗ ಯಾವಾಗಲೂ ಜಾಗ್ರತೆಯಲ್ಲಿ ಅಡುಗೆ ಮಾಡಬೇಕು. ಬಿಸಿ ಎಣ್ಣೆ ಇದೆ, ದೂರ ಇಟ್ಕೊಂಬಿಡಿ. ಹಾಗೆಯೇ ಇದು ಬಿಸಿಯಾಗಿದೆ ಎಣ್ಣೆ, ಅದರ ಫ್ಲೇವರ್ಸ್ ಅಂದರೆ ಕ್ರ್ಯಾಬ್ದು ಎಲ್ಲ ಫ್ಲೇವರ್ಸ್ ಅದೇ ಆಯಿಲಲ್ಲಿದೆ. ಹಾಗಾಗಿ ಅದೇ ಆಯಿಲನ್ನು ಬಳಸ್ಕೊಳ್ಳೋದು ಉತ್ತಮ. ಡನ್. ಸೊ ಇದು ಈ ಕಡೆ ಕಡಾಯಿ ಬಿಸಿ ಆಗ್ತಾ ಇರಲಿ. ನೆಕ್ಸ್ಟ್ ನಾವಿಲ್ಲಿ ಫಸ್ಟ್ ಇದಕ್ಕೆ ನಾವು ರೈಸ್ಗೆ ಬೇಕಾಗುವಂಥದ್ದು ಯಾವಾಗಲೂ ಇಮಿಡಿಯೇಟ್ ಚಾಪಿಂಗ್ ಈಸ್ ವೆರಿ ಗುಡ್. ಸೊ ಚಾಪ್ ಮಾಡಿ ಇಟ್ಕೊಳ್ಳೋ ಬದಲು ಆವಾಗಲೇ ಚಾಪ್ ಮಾಡಿಕೊಂಡು ಮಾಡುವಂಥದ್ದು ತುಂಬ ಒಳ್ಳೆಯದು, ಫ್ರೆಶ್ ಆಗಿ ಸಿಗುತ್ತೆ. ಈಗ ನಾವು ಗಾದ್ರೆದು ಹೇಗೆ ಹೇಳ್ತಾ ಇದ್ದೀವೋ ಅದೇ ರೀತಿ. ಸೊ ಈ ಕಡೆ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇರಲಿ. ಸೊ ನಾವು ಬೇರೆ ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಬಿಡೋಣ. ಸೊ ಮಶ್ರೂಮ್ ತಗೊಳ್ಳೋಣ. ಸೊ ನೀವು ಯಾವುದೇ ವೆಜಿಟೇಬಲ್ಸ್ ಬೇಕು ಅಂತಿದ್ರೆ ಅಂದರೆ ಅದಕ್ಕೆ ಸರಿಯಾಗಿ ಹೊಂದುವಂಥ ತರಕಾರಿ ತಗೊಂಡ್ರೆ ಉತ್ತಮ. ಮಶ್ರೂಮ್ ತಗೊಳ್ಬೋದು. ಹಾಗೆಯೇ ನಾನಿಲ್ಲಿ ಮಶ್ರೂಮ್ ತಗೊಂಡಿದ್ದೀನಿ, ಬೇಬಿಕಾರ್ನ್. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿದೆ. ಸೊ ಈ ಕಡೆ ಬೆಳ್ಳುಳ್ಳಿ ಫ್ರೈ ಆಯಿತು, ಆನಿಯನ್ ಹಾಕೊಳ್ಳೋಣ. ಸೊ ಇದೇ ಸೇಮ್ ಡಿಶ್ ನಾನೀಗ ರೈಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಇದನ್ನೇ ನೀವು ಸ್ಟಿಕ್ಕಿ ರೈಸ್ ಅಂತ ಒಂದು ಬರುತ್ತೆ, ರಿಸೋಟೋ ಅಂತ ನಾವು, ಇದು ಇಟಾಲಿಯನ್ ಡಿಶ್, ಅದನ್ನು ಕೂಡ ಮಾಡ್ಕೊಳ್ಬೋದು. ಬಟ್ ಮಾಡುವ ಟೆಕ್ನಿಕ್ ಇದರಲ್ಲಿ ಏನಂತ ಹೇಳಿದರೆ, ನಾವು ರೈಸ್ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಅದಕ್ಕೆ ನೀವು ಅದರ ಜೊತೆಗೇ ನೀವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲದಿದ್ದರೆ ತೀರಾ ಬೆಂದೋದಾಗ ಆಗುತ್ತೆ. ಎಸ್, ಆನಿಯನ್ ಆಯಿತು. ಈ ಕಡೆ ಕ್ಯಾರೆಟ್,
ಇದು ಹೆಚ್ಚು ಏನು ಟೈಮ್ ತಗೊಳ್ಳಲ್ಲ. ನೀವೇನೇ ಇದ್ದರೂ ಗೆಸ್ಟ್ ಹತ್ರ ಮಾತಾಡ್ತಾ ಇಮಿಡಿಯೇಟ್ ಇದನ್ನು ಕೆಲಸ ಮಾಡ್ಕೊಂಡು ಹೋದರೆ ಇಮಿಡಿಯೇಟ್ ಸರ್ವ್ ಮಾಡ್ಕೊಳ್ಬೋದು. ಹಾಗೆ ಅವ್ರು ಮಾತಾಡ್ತಾ ಇರುವಾಗ ಇದನ್ನು ಹಾಗೇ ಒಂದೊಂದೇ ಪೀಸ್ ಸರ್ವ್ ಮಾಡ್ತಾಯಿದ್ರು ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಆ್ಯಂಡ್ ನಿಮ್ಮ ಊಟ ರೆಡಿ ಆಗುವಾಗ ಖಂಡಿತವಾಗ್ಲೂ ಟೈಮ್ ಪಾಸ್ ಆಗೋಗುತ್ತೆ. ಡನ್. ಇದ್ರ ಜೊತೆಗೆ ಹಾಕೋಣ ಸೊ ಇದು ಹಾಗೆ ಬೇಯ್ತಾ ಇರುವಾಗ ನಡುವಲ್ಲಿ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ನಿಮಗೆ ಮಾರ್ಕೆಟಲ್ಲೂ ಕೂಡ ಹಾಗೆ ಸಿಗುತ್ತೆ. ಬಟ್ ಹಾಗೆ ಸಿಗೋ ಬದಲು ನೀವು ಮನೇಲೇ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಎಲ್ಲಾದರೂ ಹುಡುಕಬೇಕು ಅಂತ ಇಲ್ಲ, ಮನೇಲೇ ಸಿಗುತ್ತೆ ಎಲ್ಲ. ಒಣಮೆಣಸನ್ನು ಹಾಗೆ ಒಂದು ಮಿಕ್ಸಿಗೆ ಒಂದೆರಡು ತಿರುಗಿಸಿದ್ರೆ ಸಾಕು, ಚಿಲ್ಲಿ ಫ್ಲೇಕ್ಸ್ ರೆಡಿ. ಇದರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಳೋಣ. ಸೊ ಯಾವಾಗಲೂ ನಾವು ಯಾವುದು ಶೇಪಲ್ಲಿ ನಾವು ಕಟ್ ಮಾಡ್ತೀವೋ ಯಾವುದೇ ಒಂದು ತರಕಾರಿ ಸೇಮ್ ಅದೇ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಐ ಗೆಸ್ ನನಗಂತೂ ಇದು ನೋಡ್ತಾ ಇರುವಾಗ ಹಾಗೇ ಹೀಗೆ ಪೀಸ್ ಇಟ್ಕೊಂಡು ತಿನ್ಬಿಡೋಣ ಅನಿಸ್ತಾ ಇದೆ. ಬಟ್ ಈ ಡಿಶ್ಶಿಗೆ ಬೇಕಲ್ವಾ? ಸೊ ತರಕಾರಿ ಬೇಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ಈ ತರಕಾರಿ ಬೇಯ್ತಾ ಇರಲಿ, ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ ಬೇರೆ ಏನೆಲ್ಲ ಇದಕ್ಕೆ ಮಿಕ್ಸ್ ಮಾಡಬೇಕು ಅಂತ ಹೇಳಿ. ಸೊ ಈಗ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಸೊ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೇರಿ ಡೇ ಐಸ್ ಕ್ರೀಮ್. ಸೊ ಆಗಲೇ ತರಕಾರಿ ಬೇಯ್ತಾ ಇತ್ತು. ನೆಕ್ಸ್ಟ್ ಇನ್ನು ಏನು ಅಂತ ಹೇಳಿದರೆ ಸ್ವಲ್ಪ ಉಪ್ಪು ಮೇಲಿಂದ, ತರಕಾರಿ ಬೇಯೋದಕ್ಕೂ ಆಗುತ್ತೆ, ಟೇಸ್ಟ್ಗೂ ಕೂಡ ಬೇಕು. and pepper powder, ಸೊ ಇದ್ರ ಜೊತೆಗೇನೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಇದನ್ನು ಕೂಡ ಕಟ್ ಮಾಡಿ ಹಾಕೊಳ್ಳೋಣ. ಯೂಶ್ವಲಿ ಸ್ಪ್ರಿಂಗ್ ಆನಿಯನ್ದು ಈ ಒಂದು ಭಾಗವನ್ನು ನಾವು ಎಸಿಬಾರ್ದು, ಬಿಕಾಸ್ ವೆರಿ ಟೇಸ್ಟಿ. ಎಸ್, ಆಲ್ ಡನ್. ಸೊ ಈಗ ರೈಸ್ ಹಾಕೋಣ. ಸೊ ಎಲ್ಲ ಆಯಿತು. ಫ್ರೈಡ್ ರೈಸ್ ಥರ ಬರ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಇದು ಸ್ವಲ್ಪ ಫ್ರೈಡ್ ರೈಸ್ ಥರನೇ, ಬಟ್ ನಾವಿದರಲ್ಲಿ ಸಾಸಸ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಓನ್ಲಿ ಸೋಯಾ ಸಾಸ್ ಮಾತ್ರ ನಾವು ಯೂಸ್ ಮಾಡ್ತೀವಿ, ಬೇರೆ ಯಾವುದು ಚಿಲ್ಲಿ ಸಾಸ್ ಆಗಲಿ ಇಂಥದ್ದು ಯಾವುದು ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ರೈಸ್ ಹಾಕ್ಕೊಂಡಾಯಿತು. ನೆಕ್ಸ್ಟ್ ಇನ್ನು ನಾವು ಸ್ವಲ್ಪ ಮೇಲಿಂದ ಸೋಯಾ ಸಾಸನ್ನು ಹಾಕ್ಕೊಳ್ಳೋಣ, ಸ್ವಲ್ಪ
ಹೆಚ್ಚಿಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ಆಗಲೇ ಹೇಳಿದಾಗೆ ರಿಸೋಟೋ ಅದು ಇಟಾಲಿಯನ್ ಡಿಶ್, ಅದು ತೀರಾ ಸ್ಟಿಕ್ಕಿ ರೈಸ್ ಆಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಅದು ಸ್ವಲ್ಪ ರೈಸ್ ಕಾಸ್ಟ್ಲಿ ಇದೆ ಅಂತ ಅನ್ಸ್ಕೊಂಡಿದ್ದವರು ಇದನ್ನು ಈ ರೈಸನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು. ಸೊ ಇದು ಆರಾಮಾಗಿ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ವೈಟ್ ರೈಸ್. ಸೊ ಬೆಳ್ತಿಗೆ ಅಕ್ಕಿ. ಸೊ ಈಗ ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಬರೀ ತರಕಾರಿಗೆ ಆಗ ಸ್ವಲ್ಪ ಹಾಕಿದ್ದೆ. ಸೊ ಇಷ್ಟೆಲ್ಲ ಆಯಿತು ಏನಪ್ಪ ಅಂತ ಅಂದ್ಕೊಳ್ತಾ ಇದ್ದರೆ, ಸೊ ನೆಕ್ಸ್ಟ್ ಇದು ಇದನ್ನು ಚಾಪ್ ಮಾಡಿ ಹಾಕೊಂಡ್ರೆ ಆಯಿತು. ಸಿ ಹೋಲ್ ಮೀಟ್ ಎಷ್ಟು ಸಾಫ್ಟ್ ಆಗಿದೆ, ವೆರಿ ಸಾಫ್ಟ್ ಆ್ಯಂಡ್ ಸ್ಪಾಂಜಿ. ಫ್ರೆಶ್ನೆಸ್ ಅದರಲ್ಲೇ ಗೊತ್ತಾಗ್ತಾ ಇದೆ. ಆ್ಯಂಡ್ ಔಟರ್ ಲೇಯರ್ ತೀರಾ ಕ್ರಿಸ್ಪಿ ಆಗಿದೆ. ವೆರಿ ಕ್ರಿಸ್ಪಿ. ಆ್ಯಂಡ್ ಆ ಬೈಂಡಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಹಾಗೆ ಉಳ್ಕೊಂಡಿದೆ. ಸೊ ಯೂಶ್ವಲಿ ನಾವೇನಾದರೂ ಕೋಟ್ ಮಾಡಿದ್ರೆ ಅದರ ಬೈಂಡಿಂಗ್ ಎಲ್ಲ ಹಾಗೆ ಹೊರಟೋಗುತ್ತೆ. ಬಟ್ ಇದರಲ್ಲಿ ಆ ಕೋಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಎಣ್ಣೆ ಕೂಡ ತೀರಾ ಇದು ಸೋಪ್ ಮಾಡಲ್ಲ, ಹಾಗಾಗಿ ಹೆಲ್ದಿ. ವೆರಿ ಫ್ರೆಶ್. ಎಸ್, ಸೊ ನೋಡಿ ಎಷ್ಟು ಈಸಿಯಾಗಿ ಬೇಗ ಬೇಗ ಆಯಿತು. ಸೊ ಗೆಸ್ಟ್ ಎಲ್ಲ ಬಂದರು, ಏನಪ್ಪ ಡಿಫ್ರೆಂಟಾಗಿ ಮಾಡೋದು ಅಂತ ಹೇಳಿದರೆ ಇಂಥ ತರಕಾರಿ ಅಟ್ಲೀಸ್ಟ್ ಕ್ಯಾರೆಟ್ ಬೀನ್ಸ್ ಅಂತೂ ಮನೇಲಿ ಇದ್ದೇ ಇರುತ್ತೆ, ಕ್ಯಾಪ್ಸಿಕಮ್ ಕೂಡ ಯಾವಾಗಲೂ ಇದ್ದೇ ಇರುತ್ತೆ ಮನೆಯಲ್ಲಿ. ಅಷ್ಟನ್ನು ಹಾಕ್ಕೊಂಡು ಮತ್ತು ಇದೊಂದು ಪ್ಯಾಕೆಟ್ ಇದ್ದರೆ ಸೊ ಎರಡೆರಡು ಡಿಶ್ ಕೂಡ ನೀವು ಸರ್ವ್ ಮಾಡಿದಾಗಾಯಿತು. ಡ್ರೈ ಐಟಮ್ ಕೂಡ ಹಾಗೆ ಕೊಟ್ಟಾಗಾಯಿತು. ಆ್ಯಂಡ್ ಅದರ ಜೊತೆಗೆ ಈ ಥರ ರೈಸ್ ಕೂಡ ಮಾಡಿ ರೈಸ್ ಜೊತೆಗೆ ಕೂಡ ಹಾಕಿ ಮಾಡ್ಕೊಳ್ಬೋದು. ಎಸ್, ನೌ ಕ್ರ್ಯಾಬ್ ರೈಸ್ ಈಸ್ ರೆಡಿ. ಸೊ ನೀವು ಅಂದ್ಕೊಂಡಿರಲಿಲ್ಲಲ್ಲ ಈ ಥರ ಎಲ್ಲ ಒಂದು ಏನಾದರೂ ಐಟಮ್ ಇದ್ದರೆ ಅದ್ರ ಜೊತೆಗೆ ಡಿಫ್ರೆಂಟಾಗಿ ಡಿಶ್ ಮಾಡ್ಬೋದು ಅಂಥೇಳಿ. ಯೂಶ್ವಲಿ ಹಾಗೆ ಫ್ರೈ ಮಾಡಿ ತಿಂತಾಯಿದ್ರಿ. ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿ, ಕೆಲಸ ತುಂಬ ಕಮ್ಮಿ, ವೆರಿ ಈಸಿ. ಆ್ಯಂಡ್ ಟಾಪಲ್ಲಿ ಎಸ್ ಕಿಂಗ್ ಇಡಬೇಕಲ್ವಾ. ಸೊ ಕ್ರ್ಯಾಬ್ ಕ್ಲಾಯಿಂದ ತಯಾರಿಸಿದಂಥ ಕ್ರ್ಯಾಬ್ ರೈಸ್ ಇಟ್ಸ್ ರೆಡಿ. ಕ್ರ್ಯಾಬ್ ರೈಸ್ ತಯಾರಿಸೋ ವಿಧಾನ. ಮೊದಲು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಗಾದ್ರೆ ಕ್ರ್ಯಾಬ್ ಕ್ಲಾ ಅಮೃತ್ಸರಿಯನ್ನು ಕರೆದಿಟ್ಟುಕೊಳ್ಳಿ. ಇನ್ನೊಂದೆಡೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿದು ಹೆಚ್ಚಿದ ಕ್ಯಾರೆಟ್, ಮಶ್ರೂಮ್, ಬೇಬಿಕಾರ್ನ್, ಚಿಲ್ಲಿ ಫ್ಲೇಕ್ಸ್, ಕ್ಯಾಪ್ಸಿಕಮನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು, ಸ್ಪ್ರಿಂಗ್ ಆನಿಯನ್, ಬೆಳ್ತಿಗೆ ಅನ್ನ, 1 ಚಮಚ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಬಳಿಕ ಕರಿದಿಟ್ಟ ಕ್ರ್ಯಾಬ್ ಕ್ಲಾವನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಕ್ರ್ಯಾಬ್ ರೈಸ್ ಸವಿಯಲು ಸಿದ್ಧ. ಬಿಸಿ ಆಗಿರುವಂಥ ಕ್ರ್ಯಾಬ್ ರೈಸ್ ರೆಡಿಯಾಗಿದೆ. ಅದರಲ್ಲೂ ಕೂಡ ಕ್ರ್ಯಾಬ್ ಕ್ಲಾ ಅಮೃತ್ಸರಿ. ಸೊ ಸ್ಪೈಸಿ ಇರುವಂಥ ಕ್ರ್ಯಾಬ್ ಟೇಸ್ಟ್ ನೋಡೇ ಬಿಡ್ಲಾ? ನಿಮಗೂ ಕೂಡ ಟೇಸ್ಟ್ ನೋಡಬೇಕು ಅಂದರೆ ಮನೇಲಿ ಮಾಡ್ಕೊಳ್ಬೇಕಪ್ಪ. ಈಸಿಯಾಗಿ ಅವೈಲಬಲ್ ಇದೆ ಸೂಪರ್ ಮಾರ್ಕೆಟ್ಸಲ್ಲಿ. ಸೊ ಖಂಡಿತವಾಗ್ಲೂ ಹೋಗಿ ಖರೀದಿಸಿ ಮಾಡಿ. ತುಂಬ ಟೇಸ್ಟಿಯಾಗಿದೆ. ಟೇಸ್ಟ್ ಒಂದ್ಸರಿ ನೋಡಿ ಹೇಳೇ ಬಿಡ್ತೀನಿ. ನಾನು ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ಅದರ ಜೊತೆಗೆ ನಾವು ಫಿಶ್ ಬಿರಿಯಾನಿ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಸೊ ಯೂಶ್ವಲಿ ಫಿಶ್ ಫ್ರೈಡ್ ರೈಸ್ ಅಂತೂ ಸಿಗಲ್ಲ ನಿಮಗೆ. ಸೊ ಇದು ಡಿಫ್ರೆಂಟ್ ಆಗಿದೆ. ಕ್ರ್ಯಾಬ್ ರೈಸ್
ವೆರಿ ಟೇಸ್ಟಿ. ಹಾಗೆ ತಿಂತಾ ಇದ್ರೆ ಖುಷಿಯಾಗುತ್ತೆ. ಸಿ, ವೆರಿ ಸಾಫ್ಟ್, ಕ್ರಿಸ್ಪಿ ಇನ್ಸೈಡ್. ಆಗಲೇ ಫ್ರೈ ಮಾಡಿದ್ದೆ, ಬಟ್ ಸ್ಟಿಲ್ ಇನ್ನೂ ಔಟರ್ ಕೋಟಿಂಗ್ ಅಷ್ಟು ಕ್ರಿಸ್ಪಿ ಆಗಿದೆ. ವೆರಿ ಟೇಸ್ಟಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ಸಂಚಿಕೆಯಲ್ಲಿ ಕ್ರ್ಯಾಬ್ ರೈಸ್ ಹೇಳ್ಕೊಟ್ಟೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕ್ರ್ಯಾಬ್ ಕ್ಲಾಸಿಂದ ಇಟ್ಕೊಂಡು ಇನ್ನೊಂದು ರೆಸಿಪಿ, ಅದು ಕೂಡ ಈ ಕ್ರ್ಯಾಬ್ ರೈಸ್ ಜೊತೆಗೆ ಸರಿ ಹೊಂದುವಂಥ ಒಂದು ಡಿಶ್ ಹೇಳ್ಕೊಡ್ತೀನಿ. ಯಾವುದು? ಕಾಯ್ತಾ ಇರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.